ಸಾರ್ವಜನಿಕ ರಂಗದ 2 ಬ್ಯಾಂಕ್ ಮತ್ತು 1 ವಿಮಾ ಕಂಪನಿಯನ್ನ ಖಾಸಗೀಕರಣಗೊಳಿಸಲು 2021ರ ಕೇಂದ್ರ ಬಜೆಟ್ನಲ್ಲಿ ಘೋಷಿಸಿರುವುದನ್ನು ಖಂಡಿಸಿ ಮಂಗಳೂರಿನಲ್ಲಿ ಬ್ಯಾಂಕ್ ನೌಕರರು ಮುಷ್ಕರ ಆರಂಭಿಸಿದ್ದಾರೆ. ಬಲ್ಮಠ ವೃತ್ತದ ಬಳಿ ಸಂಯುಕ್ತ ಬ್ಯಾಂಕ್ ಒಕ್ಕೂಟಗಳ ವೇದಿಕೆಯ ಕರೆಗೆ ಓಗೊಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯ ಸುಮಾರು 2,000ಕ್ಕೂ ಅಧಿಕ ಬ್ಯಾಂಕ್ ನೌಕರರು ಮುಷ್ಕರದಲ್ಲಿ ಪಾಲ್ಗೊಂಡಿದ್ದಾರೆ. ಈ ವೇಳೆ ಸರ್ಕಾರದ ಹುನ್ನಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಬ್ಯಾಂಕ್ ಸಿಬ್ಬಂದಿಗಳು ಕಾರ್ಪೊರೇಟರ್ ಏಜೆನ್ಸಿಗಳು ಪಬ್ಲಿಕ್ ಸೆಕ್ಟರ್ಗಳನ್ನು ಡೆಮಾಲಿಷ್ ಮಾಡ್ತಾ ಇವೆ, ನಾಳೆ ಕಾರ್ಪೊರೇಟರ್ಸ್ ಹೇಳಿದಂತೆ ಸರ್ಕಾರ ನಡೆಯಲೂಬಹುದು ಎಂದಿದ್ದಾರೆ. Speedy recovery of corporate NPS we demand. Speedy recovery of corporate NPS we demand. Adequate staff strength we demand. Adequate staff strength we demand. Equal work equal pay we demand. Equal work equal pay we demand. Uniform works we demand. Uniform works we demand. ತಗೊಳ್ಳೋದ್ರೆ ಮಾತ್ರ ಅವರನ್ನು ರೆಡ್ ಕಾರ್ಪೊರೇಟ್ ಸ್ವಾಗತ ಮಾಡ್ತಾರೆ. ಆದರೆ ಒಂದು ಪಾಪದ ಮನುಷ್ಯ ₹1 ಅವರ ಕೆಸೆಯಲ್ಲಿ ಇಲ್ಲಾದ್ರೂ ನಾವು ಒಂದು ಖಾತೆಯನ್ನು ಓಪನ್ ಮಾಡಿ ಕೊಡ್ತಿದ್ದೀವಿ. ಇದು ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿನ ಕರ್ತವ್ಯ. ಅದನ್ನು ನಾವು ನಿಷ್ಠೆಯಾಗಿ ನಾವು ಮಾಡ್ತಾ ಇದ್ದೀವಿ. ಎಂಪ್ಲಾಯೀಸ್ ಕಸ್ಟಮರ್ಸ್ಗೆ ಯಾವುದೋ ಒಂದು ಲೋನ್ ಫೆಸಿಲಿಟಿಲಿ ಒಂದು ಎಕ್ಸಾಂಪಲ್ ತಗೊಳ್ಳೋ, ಒಂದು ಎಜುಕೇಷನ್ ಲೋನ್, ಎಷ್ಟು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಎಜುಕೇಷನ್ ಲೋನ್ ಕೊಟ್ಟಿದ್ದಾರೆ, ಕೊಲಾಟ್ರಲ್ ಮುಕ್ತ ಲೋನಲ್ಲಿ ಕೊಟ್ಟಿದ್ದಾರೆ. ಅವ್ರ ಹತ್ರ ಹೋದರೆ ಅವ್ರು ಹೇಳ್ತಾರೆ ಪಬ್ಲಿಕ್ ಸೆಕ್ಟರ್ ಹೋಗಿ ಇದು ನಮ್ಮ ಅಜೆಂಡಲ್ಲಿ ಬರೋದಿಲ್ಲ, ನಾವು ಖಾಲಿ ಕಾರ್ಪೊರೇಟ್ ಲೋನ್ ಮಾತ್ರ ಕೊಡೋದು. ನಾಳೆ ದಿವಸ ಕೆನರಾ ಬ್ಯಾಂಕ್ ಅಥವಾ ಬೇರೆ ಬ್ಯಾಂಕ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕನ್ನು ಪ್ರೈವೇಟೈಸ್ ಮಾಡಿದರೆ ನಾವು ಆ ಸೇವೆಯನ್ನು ಕೊಡಲಿಕ್ಕಾಗ್ತದ? ನಾವು ಒಂದು ಪಾಪದ ಕಸ್ಟಮರ್ ಇದು ಮಾಡಿ ಇಲ್ಲ. ಸೊ ಗೌರ್ಮೆಂಟ್ ಎಜೆಂಡಾ ಏನಂದರೆ ಪಬ್ಲಿಕ್ ಸೆಕ್ಟರ್ ಪಬ್ಲಿಕನ್ನು ಡಿಮಾಲಿಷ್ ಮಾಡಲಿಕ್ಕೆ ದೊಡ್ಡ ಕಾರ್ಪೊರೇಟ್ ಏಜೆನ್ಸಿ ನಾಳೆ ಅವ್ರು ಹೇಳಿದಾಗ ನಮ್ಮ ದೇಶ ನಡಿಬೋದು. ಒಂದು ಲೋನ್ ಫಾರ್ ಎಕ್ಸಾಂಪಲ್ ಒಂದು ಮುದ್ರಾ ಲೋನ್ 10 ಲಕ್ಷವರೆಗೆ ಅವರಿಗೆ ಏನು ಬದಲಿಸಿಲ್ಲ. ನಮ್ಮ ಬಹುಪಾಲು ಒಂದು 5 ಉದ್ಯಮಿಗಳದ್ದು, ಒಂದರಿಂದ ವಿಜಯ ಮಲ್ಯ, ಮತ್ತೊಂದು ಚೋಕ್ಸಿ, ಮತ್ತೊಂದು ನಮ್ಮ ನೀರಜ್ ಮೋದಿ, ಇಂಥ ಒಂದು 5 ಜನರಿದ್ದಾರೆ. ಅದು ಅಲ್ಲದೆ 4,50,000 ಕೋಟಿ ಇನ್ನು 50 ಪ್ರಮುಖ ಉದ್ಯಮಿಗಳಲ್ಲಿ ಟೋಟಲ್ ನೀವು ಅನುಭವಿಸಿ ನಮ್ಮ ಸಾಧಾರಣ ಒಂದು ಅರ್ಧ ವರ್ಷ ಇದನ್ನು ನಮ್ಮ ದೊಡ್ಡ ಬಂಡವಾಳಶಾಹಿಗಳೇ ಇದನ್ನು ಮುಳುಗಿಸ್ತೇವೆ ನಮ್ಮ ಬ್ಯಾಂಕ್ಗಳನ್ನು. ಇದರ ಮಧ್ಯದಲ್ಲಿ ನಾವು ಸಾರ್ವಜನಿಕ ರಂಗದ ಬ್ಯಾಂಕ್ಗಳನ್ನು ಖಾಸಗೀಕರಣ ಮಾಡಲು ಹೊರಟಿರುವುದು ಇನ್ನೊಂದು ದೊಡ್ಡ ಹುನ್ನಾರ ಅಂತ ಹೇಳ್ಬೋದು. ಯಾಕೆಂದರೆ ಇಷ್ಟರಲ್ಲಿ ಎಲ್ಲ ದೊಡ್ಡ ಕಂಪನಿಗಳು ಪ್ರತಿಯೊಂದು ರಂಗದಲ್ಲಿ ಸಹ ಕೈ ಹಾಕಿ ಎಲ್ಲ ಚಪ್ಪಲಿ ಬಿಸ್ನೆಸ್ನಿಂದ ಹಿಡಿದು ಎಲ್ಲ ಬಿಸ್ನೆಸ್ಗಳನ್ನು ಮಾಡಿ, ನಮ್ಮ ಮೊಬೈಲ್ ಆಗಲಿ ಎಲ್ಲ ಬಿಸ್ನೆಸ್ಗಳನ್ನು ನಮ್ಮ ದೊಡ್ಡ ಬಂಡವಾಳಶಾಹಿಗಳು ಮಾಡಿ ಅದರಲ್ಲಿ ಕೊರೋನಾ ಸಂದರ್ಭದಲ್ಲಿ ಕೈ ಸುಟ್ಟುಕೊಂಡು ಈಗ ನಮಗೆ ಇನ್ನು ಉಳಿದದ್ದು ಒಂದೇ ಬಾಕಿ ಏನೆಂದರೆ ನಮ್ಮ ಬಂಗಾರದ ಮೊಟ್ಟೆ ಇಡುವಂಥ ಬ್ಯಾಂಕ್. ಇದರಲ್ಲಿ ನಾವು ಬೇಕಾದಷ್ಟು ಜನ ದುಡಿದು ಮಾಡಿದಂಥ ಇದನ್ನು ಇದು ಮುಳುಗಿಸ್ಲಿಕ್ಕೆ ಹೊರಟಿದ್ದಾರೆ. ಇದು ತಪ್ಪಲ್ಲ ಮಿತ್ರರೇ. ಇಂಥ ಒಂದು ಇದನ್ನು ನಾವು ಸಾರ್ವಜನಿಕವಾಗಿ ನಾವು ಖಂಡಿಸ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ನಾವು ಯಾವುದೇ ಗೌರ್ಮೆಂಟ್ ಆಗಲಿ ಯಾವುದೇ ಇದಕ್ಕೆ ನಾವು ಎಗೇನ್ಸ್ಟ್ ಇಲ್ಲ ಮಿತ್ರರೇ. ನಾವು ನರೇಂದ್ರ ಮೋದಿ ಅವರು ನಮ್ಮ ಪ್ರೈಮ್ ಮಿನಿಸ್ಟರ್ ಆಗಲಿ ಫೈನಾನ್ಸ್ ಮಿನಿಸ್ಟರ್ ಯಾವುದೆಲ್ಲ ಗೌರ್ಮೆಂಟ್ ಸ್ಪಾನ್ಸರ್ಡ್ ಸ್ಕೀಮು ದೇಶಕ್ಕೆ ಒಳಿತಿಗಾಗಿ ಮಾಡಿದ್ದಾರೆ, ಇದಕ್ಕೆಲ್ಲ ಇಂಪ್ಲಿಮೆಂಟೇಷನ್ ಮಾಡಿ ನಮ್ಮ ದೇಶದ ಗೌರವವನ್ನು ನಾವು ದೇಶದಲ್ಲಿ ಅಲ್ಲ ವಿದೇಶದಲ್ಲಿ ಮಾಡುವಂತೆ ಮಾಡಿದ್ದೇವೆ. ಖಂಡಿತವಾಗಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರು ಅವರು ಸಹ ಬಹಳ ಪೂರ್ ಇದರಿಂದ ಬಂದ ಒಂದು ವ್ಯಕ್ತಿ. ಅವರ ಬಾಲ್ಯದ ಒಂದು ವ್ಯವಸ್ಥೆಯನ್ನು ನೋಡುವ ಖಂಡಿತವಾಗಿ ಅವರು ಸಾರ್ವಜನಿಕ ರಂಗದ ಬ್ಯಾಂಕ್ಗಳನ್ನು ಖಂಡಿತವಾಗಿ ಅವರು ಪ್ರೈವೇಟೈಸೇಷನ್ ಮಾಡಲಿಕ್ಕೆ ಹೋಗಲ್ಲ ಅಂತ ನನಗೆ ಅನಿಸ್ತದೆ. ಇದನ್ನು ಪುನಃ ವಿಮರ್ಶೆ ಮಾಡಿ ಇದನ್ನು ನಾವು ಸಾರ್ವಜನಿಕ ರಂಗದ ಬ್ಯಾಂಕ್ಗಳನ್ನು ಪುನಃ ನಾವು ಯಾವುದೇ ಇದರಲ್ಲಿ ನಾವು ಮಾಡುವುದಿಲ್ಲ, ಅದನ್ನು ನಾವು ಖಂಡಿತವಾಗಿ ಉಳಿಸ್ತೇವೆ ಅಂತ ನಮಗೆ ಭರವಸೆ ಉಂಟು.